ಅದನ್ನ ಈಗಾಗಲೇ ಹೇಳಿಕೆ ಕೊಟ್ಟಿದ್ದೇನೆ. ಇವತ್ತು ಬಹಿರಂಗ ಸಭೆ ಇದೆ, ಅದಕ್ಕೆ ಉತ್ತರ ಏನು ಕೊಡಬೇಕು ಅದಕ್ಕೆ ಕೊಡ್ತೇನೆ. ಚುನಾವಣೆ ಬಳಿಕ ಗೃಹಲಕ್ಷ್ಮಿ ನಿಂತೋಗುತ್ತೆ ಅಂತ ದೇವೇಗೌಡರು ಹೇಳಿದ್ದಾರೆ. ನೋಡ್ರಿ, ದೇವೇಗೌಡರಾಗ್ಲಿ, ಕುಮಾರಸ್ವಾಮಿ ಅವರಾಗ್ಲಿ ಅಥವಾ ಭಾರತೀಯ ಜನತಾ ಪಕ್ಷದವ್ರು ಯಾರೇ ಆಗಲಿ, ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಆಗಲಿ, ನಮ್ಮ 5 ಗ್ಯಾರಂಟಿಗಳ ಬಗ್ಗೆ ಅವರಿಗೆ ಕಸಿವಿಸಿ ಆಗಿದೆ. ಅವರು ನೇರವಾಗಿ ಹೇಳಲಿ, ನೀವು ನಿಲ್ಲಿಸಿ ಅಂತ. ಅವರಿಗೆ ಬಹುಶಃ ರಾಜಕೀಯ ಬದ್ಧತೆ ಇದ್ರೆ, ಅವ್ರಿಗೆ ಏನೋ ನಾವು ಅನ್ಯಾಯ ಮಾಡಿಬಿಡ್ತಾ ಇದ್ದೀವಿ ಅನ್ನೋದೇನಾದ್ರೂ ಇತ್ತು ಅಂತ ಅಂದ್ರೆ ನೇರವಾಗಿ ನೀವು ನಿಲ್ಲಿಸಿ, ಇಂತಿಂಥ ಕಾರಣಗಳಿಂದ ನೀವು ನಿಲ್ಲಿಸಬೇಕು ಅಂತಕ್ಕಂಥದ್ದನ್ನ ಹೇಳಿ. ನಮ್ಮ ಗ್ಯಾರಂಟಿಗಳು ನಮ್ಮ ಸರ್ಕಾರ ಇರೋವರೆಗೂ ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸುವಂತ ಪ್ರಶ್ನೆ ಇಲ್ಲ ಅಂತಕ್ಕಂಥದ್ದನ್ನ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಇದು ಕಾಂಗ್ರೆಸ್ನ ಗ್ಯಾರಂಟಿಗಳು. ನಾವೇನು ಗ್ಯಾರಂಟಿಯನ್ನ ಮತದಾರರ ಮುಂದೆ ಕೊಟ್ಟಿದ್ದೇವೆ ಅದನ್ನ ಹಿಂಪಡೆಯತಕ್ಕಂಥ ಪ್ರಶ್ನೆ ಇಲ್ಲ. ಕೇವಲ ಅಪಪ್ರಚಾರ ಮಾಡ್ತಕ್ಕಂಥದ್ದು ಜೆಡಿಎಸ್ನ ನಾಯಕರಾದಂಥ ದೇವೇಗೌಡರು ಇರ್ಬೋದು, ಬಿಜೆಪಿಯ ನಾಯಕರುಗಳಿರ್ಬೋದು, ಈ ಅಪಪ್ರಚಾರ ಸುಳ್ಳು ಹೇಳಿಕೆಗಳನ್ನು ಕೊಟ್ಟು ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಅದನ್ನ ಈಗಾಗಲೇ ಹೇಳಿಕೆ ಕೊಟ್ಟಿದ್ದೇನೆ. ಇವತ್ತು ಬಹಿರಂಗ ಸಭೆ ಇದೆ, ಅದಕ್ಕೆ ಉತ್ತರ ಏನು ಕೊಡಬೇಕು ಅದಕ್ಕೆ ಕೊಡ್ತೇನೆ. ಚುನಾವಣೆ ಬಳಿಕ ಗೃಹಲಕ್ಷ್ಮಿ ನಿಂತೋಗುತ್ತೆ ಅಂತ ದೇವೇಗೌಡರು ಹೇಳಿದ್ದಾರೆ. ನೋಡ್ರಿ, ದೇವೇಗೌಡರಾಗ್ಲಿ, ಕುಮಾರಸ್ವಾಮಿ ಅವರಾಗ್ಲಿ ಅಥವಾ ಭಾರತೀಯ ಜನತಾ ಪಕ್ಷದವ್ರು ಯಾರೇ ಆಗಲಿ, ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಆಗಲಿ, ನಮ್ಮ 5 ಗ್ಯಾರಂಟಿಗಳ ಬಗ್ಗೆ ಅವರಿಗೆ ಕಸಿವಿಸಿ ಆಗಿದೆ. ಅವರು ನೇರವಾಗಿ ಹೇಳಲಿ, ನೀವು ನಿಲ್ಲಿಸಿ ಅಂತ. ಅವರಿಗೆ ಬಹುಶಃ ರಾಜಕೀಯ ಬದ್ಧತೆ ಇದ್ರೆ, ಅವ್ರಿಗೆ ಏನೋ ನಾವು ಅನ್ಯಾಯ ಮಾಡಿಬಿಡ್ತಾ ಇದ್ದೀವಿ ಅನ್ನೋದೇನಾದ್ರೂ ಇತ್ತು ಅಂತ ಅಂದ್ರೆ ನೇರವಾಗಿ ನೀವು ನಿಲ್ಲಿಸಿ, ಇಂತಿಂಥ ಕಾರಣಗಳಿಂದ ನೀವು ನಿಲ್ಲಿಸಬೇಕು ಅಂತಕ್ಕಂಥದ್ದನ್ನ ಹೇಳಿ. ನಮ್ಮ ಗ್ಯಾರಂಟಿಗಳು ನಮ್ಮ ಸರ್ಕಾರ ಇರೋವರೆಗೂ ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸುವಂತ ಪ್ರಶ್ನೆ ಇಲ್ಲ ಅಂತಕ್ಕಂಥದ್ದನ್ನ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಇದು ಕಾಂಗ್ರೆಸ್ನ ಗ್ಯಾರಂಟಿಗಳು. ನಾವೇನು ಗ್ಯಾರಂಟಿಯನ್ನ ಮತದಾರರ ಮುಂದೆ ಕೊಟ್ಟಿದ್ದೇವೆ ಅದನ್ನ ಹಿಂಪಡೆಯತಕ್ಕಂಥ ಪ್ರಶ್ನೆ ಇಲ್ಲ. ಕೇವಲ ಅಪಪ್ರಚಾರ ಮಾಡ್ತಕ್ಕಂಥದ್ದು ಜೆಡಿಎಸ್ನ ನಾಯಕರಾದಂಥ ದೇವೇಗೌಡರು ಇರ್ಬೋದು, ಬಿಜೆಪಿಯ ನಾಯಕರುಗಳಿರ್ಬೋದು, ಈ ಅಪಪ್ರಚಾರ ಸುಳ್ಳು ಹೇಳಿಕೆಗಳನ್ನು ಕೊಟ್ಟು ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ.